ನಾನು ಎರಡ್ಲ ಇಂಚಾರಲ್ಲಿ ನೀವು ಒಟ್ಟಿಗೆ ಇದ್ರೆ ಜವಳಿ ಒಂದು ಹೋರಾಟ ಅನ್ಕೊಳ್ಳಿ ಇಂಚ ಎರಡ್ಲ ಎರಡಲ್ಲಿ ಎರಡ್ಲ ಇಂಚ ಎರಡಲ್ಲಿ ನೋಡಿ, ಪ್ರವೀಣ್ ಅಂತ ಒಬ್ಬ ತಮ್ಮನನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಸಮಾಜದಲ್ಲಿ ಆಗಬಾರ್ದಿತ್ತು. ನಾನು ಯುವಕರಿಗೆ ಒಂದೇ ಒಂದು ವಿಷಯ ಹೇಳೋದೇನಂತ ಹೇಳಿದರೆ, ಈ ಥರ ಒಬ್ಬರನ್ನ ಯಾರ ಅಮಾಯಕರು ಇದರಲ್ಲಿ ಜೀವವನ್ನು ಕಳ್ಕೊಂಡದನ್ನು ನಾವು ಕಂಡಿದ್ವಿ. ಈಗ 2-3 ಜೀವ ಇಲ್ಲಿ ಹೋಗಿದ್ದನ್ನು ನಾವು ನಿಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಈ ಸಂಘಟನೆ ಇರಲಿ, ಪಕ್ಷ ಇರಲಿ, ಅದಕ್ಕಾಗಿ ನಾವು ತೊಡಗಿಸಿಕೊಂಡು ಯಾವಾಗ ಪಕ್ಷ ಅವರನ್ನು ಅದಕ್ಕೆ ಸಹಕಾರವಾಗಿ ನಿಂತಿಲ್ಲ, ಇಂಥ ಘಟನೆಗಳು ಅದಕ್ಕೆ ಅವರಿಗೆ ಪಕ್ಷ ಸಹಕಾರ ಕೊಡಬೇಕಿತ್ತು. ಈ ಪಕ್ಷದ ಸಹಕಾರ ಇಲ್ಲದ ಕಾರಣ ಬಹುಶಃ ಈ ಥರ ಒಂದು ಗೊಂದಲ ನಿರ್ಮಾಣ ಆಗಲಿಕ್ಕೆ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುವಕರು ಏನು ನಮ್ಮ ಅವರ ಜೀವನದಲ್ಲಿ ಏನು ಮಾಡಬೇಕೋ ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಅದರದ್ದು ಬೇರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅದಕ್ಕೆ ಸೆಕೆಂಡ್ ಆಪ್ಷನ್ ಅದು. ಬಹುಶಃ ಇವತ್ತು ಅದನ್ನು ನಮ್ಮ ಪ್ರವೀಣವನ್ನು ಕಳ್ಕೊಳ್ಳುವಂಥ ವಿಚಾರ ಆಗಿದೆ. ನಾವು ಎಲ್ಲರ ಜನರು ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ನಾವು ಎಲ್ಲರೂ ಜೊತೆ ಸೇರಿ ಸಹಕಾರ ಕೊಡುವಂಥ ಕೆಲಸ ಕೂಡ ಆಗಿದೆ. ಆದರೆ ಕಳ್ಕೊಂಡವನ್ನು ವಾಪಸ್ ಬರುವಂಥ ಯಾವುದೇ ಇದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಜೊತೆಯಲ್ಲಿ ನಿಂತು ಶುರುವಿನಲ್ಲೇ ಅವರ ಜೊತೆ ಸೇರಿಕೊಂಡು ಯಾವ ಪಕ್ಷಕ್ಕೆ ಅವನು ಕೆಲಸ ಮಾಡಿದಾನ ಅದಕ್ಕಾಗಿ ಅವರು ಜೊತೆಯಲ್ಲಿ ಸೇರಿಕೊಂಡು ಅದರಲ್ಲಿ ಇರ್ತಾ ಇದ್ದರೆ ಇಂಥ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಬಹುಶಃ ಇವತ್ತು ಪಾರ್ಟಿಯಲ್ಲಿದ್ದವರಿಗೆ ಪಾರ್ಟಿಯಲ್ಲೇ ಅವರಿಗೆ ಸಹಕಾರ ಕೊಡಲಿಲ್ಲ ಅಂತ ಒಂದು ನೋವು ಅವರ ಕುಟುಂಬದವರನ್ನು ಇದು ಪೀಡಿಸ್ತಾ ಇದೆ. ಬಹುಶಃ ಅದಕ್ಕೆ ಸಮಾಧಾನ ತರುವಂಥ ಕೆಲಸ ಎಲ್ಲ ಸಮಾಜದ ಬಂಧುಗಳು ಮಾಡಿದ್ದಾರೆ. ಇವತ್ತು ಯಾವುದೇ ಧರ್ಮದವರಾಗಲಿ, ಈಗ ಬೇರೆ ಧರ್ಮದವರು ಸತ್ತರೂ ಕೂಡ ಅವರು ತಾಯಿಯ ಹೊಟ್ಟೆಯಿಂದ ಬಂದಿರುವಂಥವರು, ಅವರವರ ತಾಯಿಗೆ ಅವರವರ ಕುಟುಂಬರಿಗೆ ಆ ನೋವಿರುವಂಥದ್ದು ಸಹಜ. ಇಂಥ ಯಾವುದೇ ಅಹಿತಕರ ಘಟನೆಗಳಿಗೆ ನಮ್ಮ ಯುವಕರು ಪ್ರೇರೇಪಣೆಗೆ ಒಳಗಾಗಬಾರ್ದು. ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳು ಅಂತ ಬದುಕುವಂಥ ಆಲೋಚನೆಗಳು, ನಮ್ಮ ಮನಸ್ಥಿತಿಗಳು ಬದಲಾಗಿದ್ರೆ ಮಾತ್ರ ಇದಕ್ಕೆ ಕೊನೆ ಇರಲಿಕ್ಕೆ ಸಾಧ್ಯ. ಬಹುಶಃ ಇಂಥದೇ ಮುಂದೆ ಹೊಡೆದರೆ ಇದು ವಾರ ಥರ ಹೋದರೆ ಅದು ಭಾರಿ ಕಷ್ಟ. ನಮ್ಮ ಜನರ ಯುವಕರ ಮನಸ್ಥಿತಿ ಬದಲಾಗಬೇಕು. ನಾವು ಒಂದೇ ಅನ್ನೋ ಮನೋಭಾವನೆ ಜನರಲ್ಲಿ ಮೂಡಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581.